ಎರಡು ಕಾರುಗಳ ಮಧ್ಯೆ ನಡೆದ ಅಪಘಾತದಲ್ಲಿ 6 ಜನರು ಗಾಯಗೊಂಡ ಘಟನೆ ಉಡುಪಿಯ ಏರ್ಮಾಳು ರಾಷ್ಟ್ರೀಯ ಹೆದ್ದಾರಿ 66ರ ಜನಾರ್ದನ ದೇವಳದ ಬಳಿ ಸಂಭವಿಸಿದೆ. ಹೆಜಮಾಡಿಯಿಂದ ಉಡುಪಿ ಕಡೆಗೆ ಸಾಗ್ತಾ ಇದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ವಿಭಾಜಕಕ್ಕೆ ಹಾರಿ ಕಾಪುವಿನಿಂದ ಮಂಗಳೂರು ಕಡೆ ಸಾಗ್ತಾ ಇದ್ದ ಕಾರಿಗೆ ಸಂಜೆ ಡಿಕ್ಕಿ ಹೊಡೆದಿದೆ. ಕಾರಿನಲ್ಲಿದ್ದ ತನ್ವಿ ಹೆಗ್ಡೆ, ಬಿರುತಾ ಹೆಗ್ಡೆ, ಗೌರಿ ಹೆಗ್ಡೆ ಮತ್ತು ಶಾನ್ವಿ ಎಂಬುವರು ಗಾಯಗೊಂಡಿದ್ದಾಗಿ ತಿಳಿದು ಬಂದಿದೆ. ಇನ್ನು ಮತ್ತೊಂದು ಕಾರಿನಲ್ಲಿ ಸಲೀಂ ಕಲಂದರ್ ಎಂಬುವರಿದ್ದು ಇವರೊಂದಿಗೆ ಇತ್ತೀಚೆಗೆ ಮದುವೆಯಾದ ನವ ವಧು ಇದ್ರು ಅಂತಾನೂ ತಿಳಿದು ಬಂದಿದೆ. ಇನ್ನು ದುರಂತದಿಂದ ಯಾವುದೂ ಪ್ರಾಣಾಪಾಯ ಆಗಿಲ್ಲ, ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳಾಗಿಲ್ಲ. ಸದ್ಯ ಪಡುಬಿದ್ರಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. Kudla.